ನಮ್ಮದು ಒಂದು ನೀವು ಅರಣ್ಯ ಏನು ರಕ್ಷಣೆ ಮಾಡ್ಲಿಕ್ಕೆ ನಿಮ್ಮ ಇದೆಯಾ, ನಮ್ಮದು ಒಂದು ನಮಗೂ ಕಾಳಜಿ ಇದೆ. ನಾವೇನು ಯಾರ ಮೇಲೋ ನಿಮ್ಮ ಮೇಲೋ ಅಥವಾ ಇಲ್ಲಿಯ ಲೋಕಲ್ ಇವರ ಮೇಲೆ ನಮಗೂ ಗೊತ್ತಾಗ್ತಲ್ಲ ಅಲ್ಲಿ ಈಗ ಏನಾದ್ರು ಆಗ್ತಾ ಇರುದು. ಅವರು ಹೇಳುದು ನೋಡಿ, ಈಗ ನೀವು ಹೇಳುದು ಅವರು ಹೇಳುದು ಅದರ ಮಧ್ಯೆ ಒಂದು ಏನಿರ್ತದೆ ಅಂತ ನಮಗೂ ಗೊತ್ತಾಗ್ತದಲ್ಲ. ಈಗ ನಿಮ್ಮ ಮೇಲೆ ಅಲ್ಲ ಇಲ್ಲಿ ಲೋಕಲ್ ಅರಣ್ಯದವರ ಮೇಲೆ ಇವರು ಸುಮ್ಮನೆ ಹಾಕ್ತಾರಂತಂದ್ರು ನಮಗೂ ಅಲ್ಲಿ ಗೊತ್ತಾಗ್ತದೆ. ಈಗ ಇವರ ಜನ ಆಗಿ ನಾವು ಬರ್ತಾ ಇಲ್ಲ. ಯಾರು ಪ್ರಸಾದ ಮತ್ತೊಬ್ರು ಕಂಪ್ಲೇಂಟ್ ಮಾಡಿದ್ರೆ ಅವರ ಜನಗಳಲ್ಲ ನಾವು. ನಮಗೆ ಈಗ ನೀವು ಅವರು ಹೇಳಿದ್ದಾರೆ, ಅವರು ಹೇಳಿಯೇ ಬಂದಿದ್ದು ನಾವು ಹಾಗೆ ಅಂತೇಳಿ ನಾವು ಬರ್ತೇವೆ ಅಂತ ಹೇಳಿ ನೀವು ನಮ್ಮ ಮೇಲೆ ಯಾಕೆ ಹೌದು ಇರಬಹುದು. ಹೌದು ಅವಶ್ಯಕತೆ ಇಲ್ಲ ಹೇಳುದು ನಾನು, ಅವಶ್ಯಕತೆ ಇಲ್ಲ. ಆಯ್ತು, ಹಾಗಿದ್ರೆ ನಾವು ಬಾರದೆ ಇದನ್ನು ಹೈಲೈಟ್ ಮಾಡುವ. ನಾವು ಸ್ಪಾಟಿಗೆ ಹೋಗುದು ಬೇಡ, ನೋಡ ಇಲ್ಲ ಇಲ್ಲ ಅಲ್ಲಿಗೆ ಅದು ಹಾಗೆ. ಈಗ ಯಾರನ್ನ ಮಹಾಜಾರ್ ಮಾಡ್ಬೇಕು ಈಗ ಹೋಗಿ ಅದಕ್ಕೆ ಇಲ್ಲಿ ಲೋಕಲ್ ಇರ್ಬೇಕಾಗ್ತದಲ್ಲ. ಸೀಕ್ರೆಟ್ ಆಗಿರ್ಬೇಕಂದ್ರೆ ಲೋಕಲ್ಸ್ ಬೇಡ ಅಂತ ಹೇಳಿದೆ ನಾನು. ಸಂತೋಷ್ ಸರ್ ಓಕೆ ಬರ್ಲಿ ಅಂತ ಹೇಳಿದೆ. ಈಗ ಅವ್ರಿಗೆ ವಿಷಯಗಳು ಗೊತ್ತಿಲ್ಲ ಎಂತ ಅಂತ. ರಿಸರ್ವ್ ಒಳಗಡೆ ಹೋಗ್ಲಿಕ್ಕೆ ಅವ್ರಿಗೆ ಕರೆಕ್ಟ್ ಇದು ಗೊತ್ತಿರ್ತದೆ. ನಮ್ಗೆ ರಿಸರ್ವ್ ಎಲ್ಲಿ ಬರುತ್ತೆ ಏನು ಗೊತ್ತಿಲ್ಲ, ಅವ್ರು ಲೋಕಲ್ ಅವ್ರಿಗೆ ಗೊತ್ತಾಗುತ್ತಲ್ಲ. ನೆಟ್ವರ್ಕ್ ಬೇಕು. ನಾನು ಫೋನ್ ಮಾಡಿ ಬರ್ತೇನೆ, ನಮ್ಮ ಆಫೀಸರ್ ಹತ್ರ ಕೇಳಿ ಬರ್ತೇನೆ ಮೀಡಿಯಾದವ್ರು ಬರ್ಬೋದಾ ಅಂತ. ಬರ್ಬೋದು ಹೇಳಿದ್ರೆ ಬರ್ಬೋದು.